ಭ್ರಷ್ಟಾಚಾರ ಸಂಗಪ್ಪ ಪಿಡಿಯವರಿಗೆ ಬೀದರ್ನ ಔರಾದ ತಾಲೂಕ್ ಪಂಚಾಯತ್ ಕಾರ್ಯಾಲಯದಲ್ಲಿ ಮುಸ್ತಫರ್ ಗ್ರಾಮದ ಎಸ್ಸಿ ಮಾದಿಗರ ಓಣಿಯಲ್ಲಿ ನೀರಿನ ಸಮಸ್ಯೆ ಹಾಗೂ ಗ್ರಾಮದ ಸ್ವಚ್ಛತೆ ಬಗ್ಗೆ ತಾಲೂಕ್ ಪಂಚಾಯತ್ ಕಾರ್ಯಾಲಯದಲ್ಲಿ ಧರಣಿ ಹೋರಾಟ ಮಾಡಲಾಯಿತು. ಲಖನ್ ಲಾದೇಕರ್ ಅಧಿಕಾರಿಗಳೊಂದಿಗೆ ಮಾತನಾಡಿ, ಅಧಿಕಾರಿಗಳು ಇಂದು ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ಭರವಸೆ ಕೊಟ್ಟ ಮೇಲೆ ಪರಿಹಾರ ಮಾಡದಿದ್ದಲ್ಲಿ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದಲ್ಲಿ ಧರಣಿ ಸತ್ಯಾಗ್ರಹ ಮತ್ತು ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ವರದಿ ಅರವಿಂದ ಮಲ್ಲಿಗೆ. ಭ್ರಷ್ಟಾಚಾರ ಸಂಗಪ್ಪ ಪಿಡಿಯವರಿಗೆ ಬೇಕೇ ಬೇಕು, ಬೇಕೇ ಬೇಕು. ಭ್ರಷ್ಟಾಚಾರ ಪಿಡಿಯೋ ಸಂಗಪ್ಪ ಅವರಿಗೆ ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಮುಸ್ತಫರ್ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಸುಮಾರು 1.5 ತಿಂಗಳಿಂದ ನೀರಿನಿಂದ ಸಮಸ್ಯೆ ಭಾಳ ಬೆಳಗ್ತಾ ಇದೆ ಸರ್. ನಮ್ಮ ದಲಿತೋಣಿಯಲ್ಲಿ ಮಾದಿಗೋಣಿಯಲ್ಲಿ ಸುಮಾರು ಸಲ ನಾವು ಕರೆ ಮುಖಾಂತರನೂ ಹೇಳೀನಿ ಮತ್ತು ಎದುರು ಹೋಗಿ ಹೇಳೀನಿ. ಆದ್ರೆ ಅವ್ರು ಯಾವುದಕ್ಕೆ ಏನು ಸ್ಪಂದಿಸಿಲ್ಲ, ಪರಿಹಾರನೂ ಮಾಡೋಕ್ಕೆ ಏನು ಇದು ಮಾಡಿಲ್ಲ. ಅದ್ರಗೋಸ್ಕರ ನೀರಿಲ್ಲ ಸರ್. ಪ್ರಾಬ್ಲಮ್ ಏನೋ ಸರ್, ವಾಟರ್ ಮ್ಯಾನ್ ಕೇಳೋಕೆ ವಾಟರ್ ಮ್ಯಾನ್ ಹೇಳ್ತಾರೆ. ಅದೇ ಊರಾಗೆಲ್ಲ ಓಡಾಡ್ದವ ಸರ್. ವಾಟರ್ ಮ್ಯಾನ್ 7 ದಿನ ಕರೆಕ್ಟಾಗಿ ಓಡಾಡ್ತಾರೆ. ಮತ್ತೊಂದಿಗೆ ತಂದಿದ್ದ ತಂದು ಮತ್ತೊಂದು ಪೈಪ್ ಪಡ್ತಿದ್ದು ಅದ ಸರ್. ಅದ ಕರೆಯವ್ರಿಗೆ ನಾವು ಹೇಳತ್ತಿದ್ದೇವೆ, ಪ್ರೀತಿಯಿಂದ ಅದ ಎಲ್ಲ ಮಾತಿನ ಹೇಳಿದೆ ಸರ್. ಇವ್ರು ಕೇಳಕ್ಕೆ ಏನು ರೆಸ್ಪಾನ್ಸ್ ಮಾಡತ್ತೀವಿ? ಇವ್ರು ಕೇಳ್ತಾರೆ 2-3-4 ಮಂದಿ ಮಾತು ಅಷ್ಟೇ. ಅವ್ರಿಗೆ ರೆಸ್ಪಾನ್ಸ್ ಕೊಡ್ತಾರ ಅಷ್ಟೇ. ಇವ್ರು ಹೇಳಕ್ ಬರ್ತಿದ್ವಿ, ಇವ್ರು ಕೇರೆ ಮಾಡಲ್ಲ. ಅದ್ರ ಕಡೆದ ಕೂಡಲೇ ಇವ್ರು ಬಂದು ಅಲ್ಲಿ ನಮ್ಮ ಅದೇ ರೀತಿ ಮತ್ತೆ ಇವ್ರು ಕೂಡಲೇ ಸರ್ ಕೂಡಲೇ ಅಲ್ಲಿ ಬಂದು ಪರಿಶೀಲನೆ ಮಾಡಿ ಅದು ಏನು ಸಮಾಚಾರ ಬಗೆಹರಿಸಬೇಕು. ಮತ್ತೆ ಅದೇ ರೀತಿ ಸರ್, ಮತ್ತು ಮುಸ್ತಫರ್ ಗ್ರಾಮ ಎಷ್ಟು ಸ್ವಚ್ಛತೆ ಇಲ್ಲ ಸರ್. ಅಲ್ಲಿ ಬಂದು ನೀವು ಬಂದು ನೋಡ್ರಿ, ನಿಮ್ಗೆ ಗೊತ್ತಾಯ್ತು. ನೀವು ನಡ್ಯಕ್ಕೆ ಬಿ ಬರೋದು ಏನು ಬಿ ಇಲ್ಲ ಸರ್. ಅಲ್ಲಿ ಎಷ್ಟು ಹೇಳೋಣ ನಾವು ಎಷ್ಟು ಏನಿಲ್ಲ ಅದ್ರ ಕಡೆದು ಇವ್ರು ಬಂದು ಅಲ್ಲಿ ಪರಿಶೀಲನೆ ಮಾಡಿ ಏನೇನು ಅದ ಸರ್ ಎಲ್ಲ ಕ್ಲೀನಪ್ ಮಾಡಬೇಕು. ಮತ್ತು ಮೊದಲಾಗಿ ನೀರಿನ ಸಮಸ್ಯೆ ನಮಗೆ ಬಗೆಹರಿಸ್ಬೇಕು ಸರ್. ಇಲ್ಲಾಂದ್ರೆ ನಮ್ಮ ಮುಂದಿನ ದಿನದಾಗ ಸರ್ ನಾವು ಉಗ್ರ ಹೋರಾಟ ಮಾಡಬೇಕಾಗ್ತದೆ ಬೀದಿಗಳಲ್ಲಿ. ಮತ್ತು ಅದೇ ರೀತಿಯಾಗಿ ಸರ್ ನಾವು ಮಾಹಿತಿ ಹಾಕಿ ಕೇಳಿದ್ದೇವೆ ಸರ್. ಕೇಳಿ ಇಲ್ಲ ಅಂದ್ರೆ ನಾವು ಯಾಕೆ ನೋಡಿ ಸರ್ ಹೇಳಿದ್ರು ಇವ್ರು ಅದನ್ನು ನಮಗೆ ಮಾಡ್ತಾ ಇಲ್ಲ ಸರ್. ಅದ್ರ ಕಡೆ ಸೀರೋ ಮುಂದೆ ತೋರಿಸ್ತಾರೆ ಸರ್ ಇವ್ರು ಭ್ರಷ್ಟಾಚಾರ ಅಂತೇಳಿ. ಅದ್ರ ಕಡೆ ಮಾಹಿತಿ ಹಾಂ ಇವ್ರಿಗೆ ಇಲ್ಲ ಅಂತ ನಿಮ್ಮಲ್ಲಿ ಏನಾದ್ರು ನಮಗೆ ರಿಟರ್ನ್ ಕೊಡ್ಬೇಕಲ್ಲ ಸರ್ ಇವ್ರು ಬರ್ರಿ. ಅದು ಏನು ಭೀ ಮಾಡ್ತಾ ಇಲ್ಲ ಸರ್. ಸರ್ ನೀವು ನೋಡಿ ಸರ್ ಎದುರು ತೋರಿಸಿ ಪ್ರಶ್ನೆ ಮಾಡಿದ ಕಡೆ ಕೂಡ ಹೊಂಟಾರ ಅಂತೇಳಿ ಮಾಹಿತಿ ಹಾಕಿ ನಮ್ಗೆ ಯಾಕೆ ಅಂತ ಕೊಡಲ್ಲ ಸರ್. ಮಾಡ್ತಿಲ್ಲ ಯಾಕೆ ನೋಡಿ ಸರ್. ಎಷ್ಟು ನೋಡಿ ಮೇಲ್ಮನೆ ನೋಡಿ ಜಿಲ್ಲಾಧಿಕಾರಿಗಳು ಹಾಕಿದೆ ಮತ್ತು ನಿಮಗೆ ಹಾಕಿದೆ ಸರ್. ಮತ್ತೆ ಎಲ್ಲವ ಸರ್ ಇಲ್ಲಿ ಮೇಲ್ಮನೆ ಅಲ್ಲಿ ಮೇಲ್ಮನೆ ಅದ ಸರ್. ಅದೇ ಎಲ್ಲ ಅದ ಅದ್ರ ಕಡೆ ಸರ್. ಅತಿ ಬೇಗ ಇವರು ನಾವು ಕೂಡ ಹೇಳ್ರಿ. ಯಾಕಂದ್ರೆ ಸ್ಪೆಷಲ್ ಹೇಳಕ್ಕೆ ಸರ್ ಆದ್ರೆ ಇವರು ಭ್ರಷ್ಟಾಚಾರ ಇವರು ಮತ್ತು ಕಲೆಕ್ಟರ್ ಸಂತೋಷ ದಯಮಾಡಿ ನಾವು ಇದು ಮಾಡಕ್ಕೆ ಸರ್. ಅವ್ರ ಮನವಿಗೆ ಅದು ಏನೋ ಸ್ವಲ್ಪ ನೋಡಿ ಸರ್ವೆ ಮಾಡಿ ಅದೊಂದು ಮಾಡಿಸ್ಕೊಡ್ತಾರೆ.